ಭವಿಷ್ಯತ್ತಿನ ಪ್ರಜೆಗಳನ್ನು ರೂಪಿಸುವ ಗುರುವಿನ ಸ್ಥಾನವನ್ನು ಪಡೆದಿರುವ ಶಿಕ್ಷಕರು ತಮ್ಮ ವೃತ್ತಿ ಕಾರ್ಯಕ್ಷೇತ್ರದಲ್ಲಿ ವಿವಿಧ ಪ್ರಯೋಗಗಳ ಮೂಲಕ ಮೇಲ್ಪಂಕ್ತಿ ಹಾಕಿಕೊಳ್ಳಬೇಕು. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಶಿಕ್ಷಕರು ಕೆಲಸ ಮಾಡುವ ಮೂಲಕ ಭಾಷೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಪೂರಕ ಕೊಡುಗೆಗಳನ್ನು ಕೊಡಬೇಕು ಎಂದು ಸಚಿವ ಎಸ್ ಅಂಗಾರ ಹೇಳಿದರು. ಪುತ್ತೂರಿನ ಮಹಾಲಿಂಗೇಶ್ವರ ದೇವಳದ ನಟರಾಜ ವೇದಿಕೆಯಲ್ಲಿ ನಡೆದ ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ಪ್ರಥಮ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಯೋಜಿಸಿದಂತಹ ಇಂತಹ ಸಮ್ಮೇಳನ ಕೇವಲ ಪುತ್ತೂರಿಗೆ ಮಾತ್ರ ಸೀಮಿತವಾಗಿರದೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲೂ ಸಂಘಟಿಸಲು ಪ್ರೇರಣೆಯಾಗಬೇಕು ಎಂದು ಹೇಳಿದರು. ಎಲ್ಲ ಕ್ಷೇತ್ರದಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ. ಆ ಕೆಲಸವನ್ನ ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ನಾವು ಇವತ್ತು ಆ ರೀತಿಯ ಒಂದು ಮೇಲ್ಪಂಕ್ತಿಯನ್ನು ಹಾಕಬೇಕು. ಕರ್ನಾಟಕ ರಾಜ್ಯದ ಒಳಗೆ ಇವತ್ತು ವಿಶೇಷವಾಗಿ ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಒಂದು ಸಮ್ಮೇಳನ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದ ಒಳಗೆ ನಾವೇಕೆ ಮಾಡಬೇಕು? ಹಾಗಿದ್ರೆ ಪುತ್ತೂರು ತಾಲೂಕಿನಲ್ಲಿ ಮಾತ್ರ ಶಿಕ್ಷಕರು ಇರುವುದ ಅನ್ನುವಂಥ ಪ್ರಶ್ನೆ ಬಂದಾಗ ನಾವು ಇವತ್ತು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಆ ರೀತಿಯ ಮೇಲ್ಪಂಕ್ತಿಯನ್ನು ಹಾಕಬೇಕು. ಆಗ ಸಮಾಜ ನಮ್ಮನ್ನು ಗುರುತಿಸುತ್ತದೆ. ಇಲ್ಲಂದರೆ ನಮ್ಮೆಲ್ಲರನ್ನು ಕೂಡ ಸಾಮಾನ್ಯ ಶಿಕ್ಷಕರು ಅನ್ನುವಂಥ ಒಂದು ದಿಕ್ಕಿನಿಂದಲೇ ಯೋಚನೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತದೆ. ಅದಕ್ಕಾಗಿ ನಾನು ಇಷ್ಟೇ ಹೇಳುವಂಥದ್ದು, ನಾವೆಲ್ಲರೂ ಕೂಡ ಆ ರೀತಿಯ ಒಂದು ನಮ್ಮ ಕ್ಷೇತ್ರದಲ್ಲಿ ಆ ರೀತಿಯ ಒಂದು ಮೇಲ್ಪಂಕ್ತಿಯನ್ನು ಹಾಕಿದಾಗ ಆ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ನಮ್ಮ ಹಿರಿಯರನ್ನ ನಾವು ಗುರುತಿಸಿದ್ದೇವೋ. ಸಮ್ಮೇಳನದಲ್ಲಿ ದೇಸಿ ವೈಭವ ಪುಸ್ತಕ ಬಿಡುಗಡೆಗೊಳಿಸಿದ ಶಾಸಕ ಸಂಜೀವ ಮಠಂದೂರವರು ಕನ್ನಡದ ಹಿರಿಮೆ ಸಂಸ್ಕೃತಿಯ ಗರಿಮೆ ಹೆಚ್ಚಿಸುವಲ್ಲಿ ಪುತ್ತೂರಿನ ಕೊಡುಗೆ ಅಪಾರವಾಗಿದೆ. ಕನ್ನಡ ಭಾಷೆ ಉಳಿದರೆ ಮಾತ್ರ ಸಂಸ್ಕೃತಿ ಉಳಿಯುತ್ತದೆ. ಭಾಷಾ ಅನುಷ್ಠಾನದಲ್ಲಿ ಶಿಕ್ಷಕ ವಲಯ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತದೆ. ಯುವ ಪೀಳಿಗೆಗೆ ಕನ್ನಡ ಭಾಷೆಯ ಸಂಸ್ಕೃತಿಯ ಪ್ರೇರಣೆ ನೀಡುವ ಕೆಲಸ ಶಾಲಾ ಹಂತದಲ್ಲಿ ನಡೆಯಬೇಕು ಎಂದು ಹೇಳಿದರು. ಕನ್ನಡದ ಹಿರಿಮೆ ಗರಿಮೆ ಈ ಜಗತ್ತಿಗೆ ಪರಿಚಯಿಸಿದಂತ ಈ ಕನ್ನಡ ನಾಡಲ್ಲಿ ಈ ಪುತ್ತೂರಿನ ಕೊಡುಗೆ ಕೂಡ ಅಪಾರವಾದ್ದು. ಡಾಕ್ಟರ್ ಶಿವರಾಮ್ ಕಾರಂತರ ಜನ್ಮಭೂಮಿ ಕೋಟ ಆಗಿದ್ರೆ ಕರ್ಮಭೂಮಿ ಪುತ್ತೂರಾಗಿತ್ತು. ಅಂತ ಪುತ್ತೂರಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು ಬಹುಶಃ ಕೊಟ್ಟಂತ ಹಿರಿಮೆ ಗರಿಮೆ ಇಲ್ಲಿ ಕೂತಂತ ಎಲ್ಲ ನಮ್ಮ ಶಿಕ್ಷಕರಿಗೆ ಇದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ದೇಶದಲ್ಲಿ ಕನ್ನಡದ ಆ ಕನ್ನಡ ಸಾಹಿತ್ಯದ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಈ ದೇಶಕ್ಕೆ ಜಗತ್ತಿಗೆ ಪರಿಚಯಿಸುವಂತ ಜವಾಬ್ದಾರಿ ಈ 6 ಕೋಟಿ ಕನ್ನಡಿಗರದ್ದು. ಆ 6 ಕೋಟಿ ಕನ್ನಡಿಗರ ಶ್ರದ್ಧೆಯ ಭಾಗವಾಗಿರುವಂತಹ ಶಿಕ್ಷಕಿಯರು ಗುರು ಸ್ಥಾನದಲ್ಲಿ ನಿಂತು ಆ ಗುರುವಿನ ಸ್ಥಾನದಲ್ಲಿ ಕನ್ನಡದ ಹಿರಿಮೆ ಗರಿಮೆಯನ್ನು ತಮ್ಮ ಮೂಲಕ ಮತ್ತೊಮ್ಮೆ ಆ ಯುವ ಪೀಳಿಗೆಗೆ ಪರಿಚಯಿಸಬೇಕು. ಸಮ್ಮೇಳನದ ಅಂಗವಾಗಿ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚೆಂಡೆ ಬಾರಿಸುವ ಮೂಲಕ ಪುತ್ತೂರು ನಗರಸಭಾ ಅಧ್ಯಕ್ಷ ಕೆ ಜೀವಂತರ ಜೈನ್ ಅವರು ಉದ್ಘಾಟಿಸಿದರು. ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಸಿ, ಕನ್ನಡ ಸಾಹಿತ್ಯ ಪರಿಷತ್ನ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಬಿ ಐತಪ್ಪ ನಾಯಕ್, ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ನ ಸಂಚಾಲಕ ತಾರನಾಥ್ ಸವಣೂರು ಮತ್ತಿತರರು ಉಪಸ್ಥಿತರಿದ್ದರು.